ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರಾಗಿ ಬೆಳೆ ಅನ್ನೋದು ಈ ಥರ ಇರುತ್ತೆ. ಇದು ಇನ್ನೂ ಕಟಾವು ಬರದೇ ಇರೋದು ಮುಂದೆ ಇರುವಂಥ ಬೆಳೆ. ನೋಡಿ, ಈ ಥರ ಎಲ್ಲ ಕಾಚಕ್ಕೆಲ್ಲ ಈ ಥರ ಇರುತ್ತೆ. ನೋಡಿ, ಇದೆಲ್ಲ ಕಾಚಕ್ಕಿ ಅಂತಾರೆ ಇದ್ರನ್ನ. ಇದ್ರ ಕೂಡ ಸಕ್ಕರೆ ಹಾಕ್ಕೊಂಡು ತಿಂತಾರೆ, ಬೆಂಕಿಲಿ ಕಾಯಿಸ್ಬಿಟ್ಟು. ನೋಡಿ, ಇದೆಲ್ಲ ರಾಗಿ ಬೆಳೆ. ಚೆನ್ನಾಗಿದೆ ಬೆಳೆ. ಇನ್ನೂ ಬೆಳೆ ಇದು ಮುಂದಾಗಿ ಬಂದಿರೋದು. ಇದು ಸ್ವಲ್ಪ ಇನ್ನೂ ನಿಧಾನ ಬರ್ತೈತೆ. ಈ ಥರ ಬೆಳೆ, ಈ ಥರ ಕಾಚಕ್ಕೆ ಎಲ್ಲ ರಾಗಿ ಅನ್ನೋದು ಈ ಥರ ಬೆಳೆಯುತ್ತೆ. ಈ ಥರ ನೆಲದಿಂದ ಎಷ್ಟುದ್ದ 2.5 ಅಡಿ 3 ಅಡಿ ತನಕ ಬೆಳೆಯುತ್ತೆ. ಬೆಳೆ ಚೆನ್ನಾಗಾದರೆ ಒಳ್ಳೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬೆಳೆ ಕಟಾವಿಗೆ ಇನ್ನೂ ಸ್ವಲ್ಪ ದಿನ, ಒಂದು 15 ದಿವಸ ತಿಂಗಳಲ್ಲಿ ಬರುವಂಥ ಬೆಳೆ ಇದು. ಈ ಥರನೇ ಇರುತ್ತೆ. ನೋಡಿ, ಅದಕ್ಕಿಂತ ಇದು ಸ್ವಲ್ಪ ಇನ್ನೂ ನಿಧಾನಕ್ಕೆ ಬರುವಂಥ ಬೆಳೆ ಇದು. ಇನ್ನು ಸ್ವಲ್ಪ ದಿನ, ಜಾಸ್ತಿ ದಿನ ಬೇಕಾಗುತ್ತೆ. ಇದೆಲ್ಲ ಹೂವು ಬಂದಿದೆ. ಇವಾಗ ಹೂವು ಮೇಯ್ತಾ ಇದೆ. ಈ ಪ್ರದೇಶ ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ ಪ್ರದೇಶಗಳು ಇವೆಲ್ಲನೂ. ಇಲ್ಲಿ ಹೆಚ್ಚಾಗಿ ರಾಗಿ ಬೆಳೆ ಮತ್ತು ರಾಗಿ, ತೆಂಗು ಎಲ್ಲ ಹೆಚ್ಚಾಗಿ ಬೆಳೆಯುವಂಥ ಪ್ರದೇಶ ಇದು. ಇದು ರಸ್ತೆ ಹಾರೋಹಳ್ಳಿ ಮತ್ತು ಆನೇಕಲ್ ರೋಡು, ಹಳ್ಳಿ ಪ್ರದೇಶ. ಹಳ್ಳಿ ಪ್ರದೇಶ ಯಾವ ಥರ ಇದೆ ಅನ್ನೋದು ನೋಡಿ. ರೋಡ್ ಪಕ್ಕದಲ್ಲಿ ಕೆಲವು ಅಂಗಡಿಗಳೆಲ್ಲ ಇದೆ. ನೋಡಿ, ಈ ಥರ ಅಂಗಡಿಗಳಿದೆ. ರೋಡು ಇತ್ತೀಚೆಗೆ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಚೆನ್ನಾಗೈತೆ. ಅಭಿವೃದ್ಧಿ ಆಗಬೇಕಂದ್ರೆ, ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗಬೇಕಂದ್ರೆ ರಸ್ತೆಗಳು ಚೆನ್ನಾಗಿರಬೇಕು. ಈ ಥರ ರಸ್ತೆಗಳು ಚೆನ್ನಾಗಿದ್ದರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಖರ್ಚಾಗಲ್ಲ ರೋಡ್ ಚೆನ್ನಾಗಿದ್ರೆ. ಇದು ಹಾರೋಹಳ್ಳಿ ಮತ್ತು ಆನೇಕಲ್ ರೋಡಿನ ಮಧ್ಯೆ ಇರುವಂಥ ತಟೆಕೆರೆ ಊರ ಹತ್ರ ಇದ್ದ ಪ್ರದೇಶ ಇದು. ಎಲ್ಲ ಮರಗಳು ತೋರಿಸ್ತೀನಿ. ಇದೊಂದು ಸೀಗೆ ಬೆಳೆ ಇದೆ. ಸೀಗೆ ಬೆಳೆ ಮರಕ್ಕೆ ಹಬ್ಕೊಂಡಿದೆ. ದೊಡ್ಡ ಸೀಗೆ ಬೆಳೆ. ಇದೆಲ್ಲ ಸೀಗೆ ಬೆಳೆ ಅಂತಾರೆ. ಎಲ್ಲ ಒಂದೊಂದು ಹುಣಸೆ ಮರ ಇದೆ. ಹುಣಸೆ ಮರದಲ್ಲಿ ಕಾಯೆಲ್ಲ ಇದೆ. ಈ ಥರ ಮಳೆಗಾಲದಲ್ಲಿ ಈ ಥರ ಕಾಯಿ ಚೆನ್ನಾಗಿ ದಪ್ಪ ಕಾಣುತ್ತವೆ. ಅಂದರೆ ಸೊಪ್ಪೆಲ್ಲ ಇರ್ತವೆ, ಕಾಣಲ್ಲ. ಇದೇ ಹುಣಸೆ ಮರ ಅನ್ನೋದು. ಇದು ಇಲ್ಲೊಂದು ಹುಣಸೆ ಮರ ಇದೆ. ನೋಡಿ, ಇದು ಹುಣಸೆ ಮರ. ಬುಡ ಈ ಥರ ದಪ್ಪಾಗಿರುತ್ತೆ. ಈ ರೆಂಬೆಗಳು ಈ ಥರ ಇರುತ್ತೆ. ಸೊಪ್ಪು ನೋಡಿ, ಸೊಪ್ಪು ಈ ಥರ ಇರುತ್ತೆ. ಹುಣಸೆ ಸೊಪ್ಪು ಅಂದರೆ ಈ ಥರ ಇರುತ್ತೆ. ಮರ ರೆಂಬೆಗಳು ಈ ಥರ ಇರುತ್ತೆ. ರೆಂಬೆಗಳಲ್ಲಿ ಸೊಪ್ಪಲ್ಲಿ ಎಲ್ಲ ಕಾಯಿ ಇರ್ತದೆ. ಸೊಪ್ಪು ಪಕ್ಕ ಕಾಯಿಗಳೆಲ್ಲ ಇರ್ತವೆ. ಈ ಥರ ಕಾಯಿ ಹತ್ರದಿಂದ ಕಾಣ್ತದೆ. ಎಲ್ಲ ಕಾಯಿ ರೆಂಬೆಗಳಲ್ಲಿ ಕಾಯಿ ಇರ್ತದೆ. ಮತ್ತು ಮಾವಿನ ಮರ ಯಾವ ಥರ ಇರ್ತದೆ ಅನ್ನೋ ನೋಡಿ. ಇದು ಮಾವಿನ ಮರ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನೋಡಿ, ಇದು ಮಾಜಾ ಅಂಗಡಿಗಳಲ್ಲಿ ಮಾಜಾ ಸಿಗುತ್ತಲ್ಲ, ಅದು ಈ ಥರ ಮಾವಿನ ಹಣ್ಣಿಂದ ಮಾಜಾ ಕೂಲ್ ಡ್ರಿಂಕ್ಸ್ ತಯಾರು ಮಾಡ್ತಾರೆ. ಇದೇ ಮಾವಿನ ಮರ. ನೋಡಿ, ಇದು ಮಾವಿನ ಮರ. ಈ ಥರ ಇರುತ್ತೆ ಮಾವಿನ ಮರ ಅಂದರೆ. ಈ ಥರ ವರ್ಷಕ್ಕೊಂದ್ಸಲ ಬೇಸಿಗೆಯಲ್ಲಿ ಕಾಯಿ ಬುಟ್ಟಿ ಹಣ್ಣು ಸಿಗ್ತವೆ. ಅದರಿಂದ ಮಾಜಾ ಕೂಲ್ ಡ್ರಿಂಕ್ಸ್ ತಯಾರು ಮಾಡೋದು. ನೋಡಿ, ಇದು ಮಾವಿನ ಮರ. ಇದೇ ಮಾವಿನ ಮರ ಅಂದರೆ ಇದು. ನೋಡಿ, ಹುಣಸೆ ಮರ ಅಂದರೆ ಇದು. ಹುಣಸೆಕಾಯಿ ಅಂದರೆ ತೋರಿಸ್ತೀನಿ ನೋಡಿ. ಇದು ಹುಣಸೆಕಾಯಿ ಈ ಥರ ಇರುತ್ತೆ. ನೋಡಿ, ಇಲ್ಲೊಂದಿದೆ, ಒಂದೊಂದಿದೆ. ಇದೇ ಹುಣಸೆಕಾಯಿ. ಈ ಥರ ಹುಣಸೆಕಾಯಿ ಎಲ್ಲ ಸೇರಿಸಿದ್ರೆ ಜಾಸ್ತಿ ಹುಣಸೆಕಾಯಿ ಆಗುತ್ತವೆ. ಇದೇ ಹುಣಸೆಕಾಯಿ ಅಂದರೆ ಇದು. ಈ ಥರ ಮರದಲ್ಲಿ ಇರುತ್ತೆ.